ಮಂಗಳೂರು ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಗಿ ಆಯ್ಕೆಗೊಂಡಿರುವ ಬಿಜೆಪಿಯ ಹಿರಿಯ ಸದಸ್ಯ ಕುಡಿಯಲ್ಬೈಲ್ ಕಾರ್ಪೊರೇಟರ್ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರು ಕಣ್ಣೂರಿನ ವಿಠಲ್ ಶೆಟ್ಟಿ ಗುತ್ತಿಗೆ ಮನೆ ಕೊಡಿಕಲ್ಗೆ ಭೇಟಿ ನೀಡಿ ತಮ್ಮ ತಾಯಿ ಗುಲಾಬಿಯವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆಕೊಂಡರು. ಈ ವೇಳೆ ತಾಯಿ ಪುತ್ರನನ್ನ ಮನತುಂಬಿ ಹರಸಿದರಲ್ಲದೆ ಸಿಹಿ ತಿನ್ನಿಸಿದ್ರು. ಇದೇ ಸಂದರ್ಭ ಪತ್ನಿ ಉಷಾ ಶೆಟ್ಟಿ, ಹಿರಿಯ ಸಹೋದರ ಲೋಕೇಶ್ ಶೆಟ್ಟಿ, ಅತ್ತಿಗೆ ಶಕುಂತಲಾ ಶೆಟ್ಟಿ, ಸ್ನೇಹಿತರು, ಹಿತೈಷಿಗಳು ಕೂಡ ಸುಧೀರ್ ಶೆಟ್ಟಿ ಅವರನ್ನ ಅಭಿನಂದಿಸಿದ್ರು. ಬಿಜೆಪಿ ಸಾಮಾನ್ಯ ಕಾರ್ಯಕರ್ತನಾಗಿ ಇದೀಗ ಪಾಲಿಕೆಯಲ್ಲಿ ಹಿರಿಯ ಕಾರ್ಪೊರೇಟರ್ ಆಗಿ ಗುರುತಿಸಿಕೊಂಡಿರುವ ಸುಧೀರ್ ಶೆಟ್ಟಿ ನಿನ್ನೆ ನಡೆದ ಚುನಾವಣೆಯಲ್ಲಿ ಮೇಯರ್ ಆಗಿ ಆಯ್ಕೆಗೊಂಡಿದ್ರು. ಸುಧೀರ್ ಶೆಟ್ಟಿ ಕಣ್ಣೂರು ಸತತ 3ನೇ ಬಾರಿ ಮಹಾನಗರ ಪಾಲಿಕೆಗೆ ಆಯ್ಕೆಯಾಗಿದ್ದು ಆರ್ಎಸ್ಎಸ್ ಗರಡಿಯಲ್ಲಿ ಪಳಗಿದ ಚತುರ ಸಂಘಟಕ. ಸುರತ್ಕಲ್ ಗೋವಿಂದ ದಾಸ್ ಕಾಲೇಜಿನಲ್ಲಿ ಬಿಕಾಂ ಪದವಿ ಶಿಕ್ಷಣ ಪಡೆದಿರುವ 52ರ ಹರೆಯದ ಸುಧೀರ್ ಶೆಟ್ಟಿ ವೃತ್ತಿಯಲ್ಲಿ ಸಾರಿಗೆ ಉದ್ಯಮಿಯಾಗಿದ್ದಾರೆ. ಕಣ್ಣೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ರಾಜಕೀಯ ಪ್ರವೇಶಿಸಿದ ಇವರು ಕಣ್ಣೂರು ಪ್ರದೇಶ ಮಹಾನಗರ ಪಾಲಿಕೆ ವ್ಯಾಪ್ತಿಯವರೆಗೆ ಸೇರ್ಪಡೆಯಾದ ಸತತ 2 ಬಾರಿ ಆ ವಾರ್ಡಿನ ಕಾರ್ಪೊರೇಟರ್ ಆಗಿ ಚುನಾಯಿತರಾಗಿದ್ದರು. 2019ರಲ್ಲಿ ಕೊಡಿಯಲ್ಬೈಲು ವಾರ್ಡಿನಿಂದ ಸ್ಪರ್ಧಿಸಿ ಚುನಾಯಿತರಾದರು. ಪಾಲಿಕೆ ಪ್ರತಿಪಕ್ಷ ನಾಯಕರಾಗಿ, ಮುಖ್ಯ ಸಚೇತಕರಾಗಿ, ನಗರ ಯೋಜನೆ ಸ್ಥಾಯಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದಾರೆ.